ಬದಲಾವಣೆ ಆಗಬೇಕು ಎನ್ನುವ ಮನೋಸ್ಥಿತಿ ಇದ್ದಾಗ ಜೀವನದಲ್ಲಿ ಪರಿವರ್ತನೆಯನ್ನ ತರಲು ಸಾಧ್ಯವಿದೆ. ಸಮಸ್ಯೆಗಳಿಗೆ ಕುಡಿತವೇ ಪರಿಹಾರವಲ್ಲ. ದೃಢ ಮನಸ್ಸು ಇದ್ದಾಗ ಎಂತಹ ನಿರ್ಧಾರವನ್ನ ಕೈಗೊಳ್ಳಲು ಸಾಧ್ಯವಿದೆ ಎಂದು ನ್ಯಾಯವಾದಿ ಅಶ್ವಿನ್ ಕುಮಾರ್ ರೈ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ತಾಲೂಕು ಇದರ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಟ್ರಸ್ಟ್ ಬೆಳ್ತಂಗಡಿ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು, ಬಂಟ್ವಾಳ ತಾಲೂಕು ಜನಜಾಗೃತಿ ವೇದಿಕೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಹಾಗೂ ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಬೆಳ್ತಂಗಡಿ ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಬಿಸಿ ರೋಡ್ನ ಲಯನ್ಸ್ ಸೇವಾ ಮಂದಿರದಲ್ಲಿ ಜೂನ್ 14ರವರೆಗೆ ನಡೆಯಲಿರುವ 1540ನೇ ಮಧ್ಯವರ್ಜನ ಶಿಬಿರ ಗಣ್ಯರಿಂದ ಮಾಹಿತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ini ಪ್ರಪಂಚಡು ನಂಗೆ ಮಲ್ಪೆರಾವಂದನ ಒವೇ ವಿಚಾರ ಐತಿ ಸುರೂತಾದ ನಂಗೆ ಮನಸ್ಸು ಬೋಡು ಆ ಮನಸ್ಸಿನ ಪ್ರಕಾರ ನಮ್ಮ ಈ ಕೋಡಿ ನಾವು ನಂಗೆ ಗುರಿ ಇದು ನಮ್ಮ ದುಮ್ಮು ಬೋನಾಗ ಖಂಡಿತ ನಮ್ಮ ಯಶಸ್ವಿ ಆಗುತ್ತೆ. ನಾನು ಬೇರೆ ಬೇರೆ ವಿಚಾರ ಪಂದ್ರಲ್ಲಿ ಎನ್ನಡ ಎರಡು ಕೇಸ್ ಉಂಟು. ಆ ಕೇಸ್ ದಾದಾದಲ್ಲಿ ಆ ಒಡೆ ಒಂದು ಪಂಪನ ವಿಚಾರವನ್ನು ಯಾರು ಬಂಟ್ವಾಳ ತಾಲೂಕು ಜನಜಾಗೃತಿ ವೇದಿಕೆಯ ನಿಕಟ ಪೂರ್ವಾಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಜೆ ಅಧ್ಯಕ್ಷತೆ ವಹಿಸಿದ್ರು. ಬಿಸಿ ರೋಡ್ನ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷ ವಿಶ್ವನಾಥ್ ಬಿ, ಜನಜಾಗೃತಿ ವೇದಿಕೆಯ ಮೂರ್ಛೆ ವಲಯಾಧ್ಯಕ್ಷ ಹರೀಂದ್ರ ಪೈ, ಜನಜಾಗೃತಿ ವೇದಿಕೆಯ ಸದಸ್ಯ ಚಿದಾನಂದ ರೇಕಕ್ಯ, ವಲಯಾಧ್ಯಕ್ಷ ಪುರುಷೋತ್ತಮ್ ಪೂಜಾರಿ, ವ್ಯವಸ್ಥಾಪನಾ ಸಮಿತಿಯ ಗೌರವ ಸಲಹೆಗಾರ ಜಗದೀಶ್ ಕೊಯ್ಲಾ, ಪ್ರಮುಖರಾದ ಮಾಧವ್ ಒಳಬೂರು, ಸದಾನಂದ್ ಶೀತಲ್, ಸಂಜೀವ ಪೂಜಾರಿ, ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ರೊನಾಲ್ಡ್ ಡಿಸೋಸಾ ಉಪಸ್ಥಿತರಿದ್ದರು.